ಮಂಗಳೂರು ನಗರದ ಉತ್ತರ ವಲಯದ ಹೊಸಬೆಟ್ಟು ಎಂಬಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿತಂತಹ ಹಿರಿಯ ವಿದ್ಯಾರ್ಥಿನಿ ದಯಾವತಿ ಎಂಬವರು ತಾನು ಕಲಿತ ಶಾಲೆಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿದ್ದಾರೆ. ಮಾತ್ರವಲ್ಲ, ಚಿತ್ರಕಲಾ ಶಿಕ್ಷಕರ ಮೂಲಕ ಚಿತ್ರ ಬಿಡಿಸಿ ಶಾಲೆಯ ಗೋಡೆಗಳು ಸುಂದರವಾಗಿ ಕಾಣುವಂತೆ ಮಾಡಿದ್ದಾರೆ. ಪ್ರಸ್ತುತ ಜಿಲ್ಲಾ ಉಪನಿರ್ದೇಶಕರ ಕಚೇರಿಯಲ್ಲಿ ಶಿಕ್ಷಣ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವ ಇವರು ತಮ್ಮ ಶಾಲೆ ಸುಂದರವಾಗಿ ಕಾಣ್ತಾ ಇರುವುದಕ್ಕೆ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮಕ್ಕಳಿಗೆ ಕಲಿಕೆಗೆ ಪೂರಕವಾಗಿ ಶಾಲೆಯ ಗೋಡೆಗಳಲ್ಲಿ ಕಲಾತ್ಮಕವಾಗಿಯೇ ಚಿತ್ರ ಬಿಡಿಸಿ ಸುಂದರವಾಗಿ ಕಾಣಲು ಕಾರಣರಾದ ಶಾಲೆಯ ಹಿರಿಯ ವಿದ್ಯಾರ್ಥಿನಿ ದಯಾವತಿಯವರ ಕಾರ್ಯಕ್ಕೆ ಚಿತ್ರ ಬಿಡಿಸಿದ ವಿವಿಧ ಶಾಲೆಯ ಚಿತ್ರಕಲಾ ಶಿಕ್ಷಕರು ಹಾಗೂ ಶಾಲೆಯ ಶಿಕ್ಷಕ ವೃಂದದವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಶಾಲೆಯ ಹಿರಿಯ ವಿದ್ಯಾರ್ಥಿನಿ. ಈಗ ಜಿಲ್ಲಾ ಉಪನಿರ್ದೇಶಕರ ಕಚೇರಿಯಲ್ಲಿ ಶಿಕ್ಷಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. 1975ರಿಂದ 81ರವರೆಗೆ ನಾನು 1ರಿಂದ 7ನೇ ತರಗತಿವರೆಗೆ ಈ ಶಾಲೆಯಲ್ಲಿ ಕಲ್ತಿದ್ದೇನೆ. ನಾನು ಮಾತ್ರ ಅಲ್ಲ, ನನ್ನ ಎಲ್ಲ ಸಿಸ್ಟರ್ಸ್ ಕೂಡ ಇದೇ ಶಾಲೆಯಲ್ಲಿ ಕಲ್ತವರು. ನಮಗೆ ತುಂಬ ಒಳ್ಳೆ ಟೀಚರ್ಸ್ ಇದ್ರು ಇಲ್ಲಿ ಶಾಲೆಯಲ್ಲಿ. ತುಂಬ ನಮಗೆ ಒಳ್ಳೆ ಮೌಲ್ಯಗಳನ್ನು ಕಲಿಸಿ ಸಂಸ್ಕಾರಯುತವಾದಂತಹ ಶಿಕ್ಷಣವನ್ನು ನಮ್ಮ ಇಲ್ಲಿಯ ಟೀಚರ್ಸ್ ನೀಡಿದ್ದಾರೆ. ನಮಗೆ ಅದರಲ್ಲಿ ಯಾವಾಗಲೂ ನಾವು ನೆನಪು ಮಾಡುವಂಥದ್ದು ಗೋಪಾಲ್ ಕೃಷ್ಣ ಮಾಸ್ಟ್ರು, ಮತ್ತು ವಸಂತಿ ಟೀಚರ್, ಲೀಲಾವತಿ ಟೀಚರ್, ಸೋಜಾ ಮಾಸ್ಟ್ರ್, ಭಾಗೀರಥಿ ಟೀಚರ್, ತುಳಸಿ ಟೀಚರ್, ಇವರೆಲ್ಲರೂ ಸಹ ನಮಗೆ ತುಂಬ ಚೆನ್ನಾಗಿ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಮತ್ತು ನಮಗೆ ಸಮಾಜಕ್ಕೆ ಏನಾದರೂ ಮಾಡಬೇಕನ್ನೋ ಪ್ರೇರಣೆಯನ್ನು ಸಹ ಕೊಟ್ಟಿದ್ದಾರೆ. ನನಗೆ ಸಹ ನಾನು ಕಲಿತ ಶಾಲೆಗೆ ಏನಾದರೂ ಮಾಡಬೇಕಂತ ಮೊದಲಿನಿಂದಲೂ ತುಂಬ ಆಸೆ. ನಾನು ಟೀಚರ್ಸ್, ಶರ್ಮಿಳಾ ಟೀಚರ್ HM ಚಾರ್ಜಲ್ಲಿ ಇದ್ದಾರೆ, ರಾಜೇಶ್ವರಿ ಟೀಚರ್ ಇದ್ದಾರೆ, ಶಾಲೆಗಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದೆ ನಾನು ಯಾವಾಗಲೂ. ಹಾಗಾಗಿ ಶಾಲೆಗೆ ಏನಾದರೂ ಮಾಡಬೇಕಂತ ಯೋಚನೆ ಬಂದಾಗ ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಆಚರಿಸುವ ಸಂದರ್ಭದಲ್ಲಿಯೇ ನನ್ನ ಶಾಲೆಯನ್ನು ಚಂದ ಮಾಡುವ ಅಂತ ಅನಿಸ್ತು ನನಗೆ.